ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರ ವಿಷಯಕ್ಕೆ ಬಂದುಬಿಡ್ತೀನಿ. ಬಹಳ ದಿನಗಳಿಂದ BPL ರೇಷನ್ ಕಾರ್ಡ್ನಲ್ಲಿ ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡೋದು ಬಂದಾಗಿತ್ತು. ಈಗ ಅದು ಆರಂಭಗೊಂಡಿದೆ. BPL ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡಬೇಕಂದ್ರೆ ಯಾವ ಮಗುವಿನ ಹೆಸರು ಸೇರ್ಪಡೆ ಮಾಡಬೇಕಾಗಿದೆಯೋ ಆ ಮಗುವಿನ ಒಂದು ಆಧಾರ್ ಕಾರ್ಡು, ಅದರ ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಮೇಲೆ ಇರತಕ್ಕಂಥ ಮೊಬೈಲ್ ಇವಿಷ್ಟನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಒಂದು ವೇಳೆ 6 ವರ್ಷಕ್ಕಿಂತ ಮೇಲ್ಪಟ್ಟಂಥವ್ರು ಯಾರೇ ಹುಡುಗ ಹುಡುಗಿ ಇರ್ಬೋದು, ದೊಡ್ಡವರು ಯಾರೇ ವಯಸ್ಕರಾಗಿರ್ಬೋದು, ಮಹಿಳಾ ಪುರುಷ ಯಾರೇ ಆಗಿರ್ಬೋದು, ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಅವ್ರದ್ದು ಕಾಸ್ಟ್ ಇನ್ಕಮ್ ಇರಬೇಕು. ಮತ್ತು ರೇಷನ್ ಕಾರ್ಡ್ ಇರಬೇಕು. ರೇಷನ್ ಕಾರ್ಡ್ನಲ್ಲಿರೋರು ಒಬ್ಬರು ಬರಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನೀವು ಯಾವುದೇ ಒಂದು ಆಧಾರ್ ಸೆಂಟರ್ ಇರ್ಬೋದು, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ಯಾವುದೇ ಇಂಟರ್ನೆಟ್ ಸೆಂಟರ್ಗಳಿಗೆ ಹೋಗಿ ನೀವು ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೋದು. ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ರೋತ್ಸಾಹಿಸಿ. ನಮಸ್ಕಾರ.